ಶ್ರೀ ಮಹಾವಿಷ್ಣು ದೇವಸ್ಥಾನ ಕಾರ್ಯತೋಡಿಯ ಶ್ರೀ ದೇವರ ಕಾಲಾವಧಿ ಜಾತ್ರೋತ್ಸವ ಆರಂಭಗೊಂಡಿದೆ. ವಿವಿಧ ಸಾಂಸ್ಕೃತಿಕ ವೈದಿಕ ಕಾರ್ಯಕ್ರಮಗಳು ನಿತ್ಯ ನಡೆಯುತ್ತಿದ್ದು ಭಕ್ತಾದಿಗಳು ಸಾಲುಗಟ್ಟಲೆ ಬರುತ್ತಿದ್ದಾರೆ. ಭಾನುವಾರ ರಾತ್ರಿ ಶ್ರೀ ದೇವರಿಗೆ ದೀಪೋತ್ಸವ ಕಾಂಚಿಕಾಮಕೋಟಿ ವೇದ ವಿದ್ಯಾಲಯ ಆರಂಭೂರು ಇವರಿಂದ ವೇದ ಪಾರಾಯಣ ಮಹಾಪೂಜೆ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಿಗುರು ನೃತ್ಯ ತಂಡ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸೋಮವಾರ ಬೆಳಗ್ಗೆ ಗಣಪತಿ ಹವನ, ಹಸಿರುವಾಣಿ ಮೆರವಣಿಗೆ, ಉಗ್ರಾಣ ತುಂಬಿಸಲಾಯಿತು. ಬಳಿಕ ತುಲಾಭಾರ ಸೇವೆ, ಮಹಾಪೂಜೆ, ಅನ್ನ ಸಂತರ್ಪಣೆ ನಡೆಯಿತು. ರಾತ್ರಿ ಶ್ರೀದೇವರ ಭೂತ ಬಲಿ ಉತ್ಸವ ಮತ್ತು ಕಟ್ಟೆ ಪೂಜೆ ನಡೆಯಲಿದೆ. ಮಂಗಳವಾರ ಬೆಳಗ್ಗೆ ದೇವರ ಶ್ರೀ ಬಲಿ, ದರ್ಶನ ಬಲಿ, ಶ್ರೀ ಮುಡಿಗಂಧ ಪ್ರಸಾದ ಮತ್ತು ಬಟ್ಟಲು ಕಾಣಿಕೆ ನಡೆಯಲಿದೆ. ರಾತ್ರಿ ದೇವರಿಗೆ ರಂಗಪೂಜೆ ಸಾಂಸ್ಕೃತಿಕ ನಡೆಯಲಿದೆ ಎಂದು ಉತ್ಸವ ಸಮಿತಿ ಅಧ್ಯಕ್ಷ ಜಗದೀಶ್ ಪಟ್ಪು ತಿಳಿಸಿದರು. ಕಾರ್ಯತೋಡಿ ಮಹಾವಿಷ್ಣು ದೇವಸ್ಥಾನ ಇದರ ಒಂದು ಕಾಲಾವಧಿ ಜಾತ್ರೋತ್ಸವ ಇವತ್ತಿನ 26/1/2020 ಮೊದಲುಗೊಂಡು 28/1/2020 ನಡೆಯುವಂಥದ್ದು. ಈ ದಿನ ಸಂಜೆ ದೀಪೋತ್ಸವದ ಮುಖಾಂತರ ಕಾರ್ಯಕ್ರಮ ಆರಂಭಗೊಂಡು ನಾಳೆ ಬೆಳಿಗ್ಗೆ ಗಣಪತಿ ಹವನ ಮತ್ತು ಉಗ್ರಾಣ ತುಂಬಿಸುವುದು, ತದನಂತರ ಹಸಿರುವಾಣಿ ಮೆರವಣಿಗೆ ನಡೀತದೆ. ಮತ್ತು ಮಧ್ಯಾಹ್ನ 12 ಗಂಟೆಗೆ ತುಲಾಭಾರ ನಡೀತದೆ. ಮಧ್ಯಾಹ್ನ 12:30 ಮಹಾಪೂಜೆ, ಅನ್ನ ಸಂತರ್ಪಣೆ. ಅದೇ ರೀತಿಯಾಗಿ ರಾತ್ರಿ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ, ಮಹಾಪೂಜೆ ನಡೀತದೆ. ಜೊತೆಯಲ್ಲಿ ಇದು ಜಾತ್ರೋತ್ಸವ ಅಂದರೆ ಇದು ಭೂತಬಲಿ ಉತ್ಸವ ರಾತ್ರಿ ನಡೀತದೆ. 28ರ ಬೆಳಿಗ್ಗೆ ಜಾತ್ರೋತ್ಸವದ ಕೊನೆಯ ದಿವಸ. ಆ ದಿವಸ ಇಲ್ಲಿ ದರ್ಶನ ಬಳಿ ಮತ್ತು ಮಧ್ಯಾಹ್ನ ಹೊತ್ತಿಗೆ ಬಟ್ಟಲು ಕಾಣಿಕೆ ಎಲ್ಲ ಕಾರ್ಯಕ್ರಮ ನಡೀತವೆ. ಸಂಜೆ ರಂಗಪೂಜೆಯೊಂದಿಗೆ ಕಾರ್ಯಕ್ರಮ ಇಲ್ಲಿ ಜಾತ್ರೋತ್ಸವದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈ 3 ದಿವಸಗಳ ಕಾಲ ಅತಿ ಹೆಚ್ಚಿನ ಭಕ್ತರು ಅಂದರೆ ಜಾತ್ರೋತ್ಸವದ ಕೊನೆಯ ದಿವಸ ಮಧ್ಯಾಹ್ನ ಸುಮಾರು 2-3 ಸಾವಿರಕ್ಕಿಂತಲೂ ಅಧಿಕ ಭಕ್ತರು ಇಲ್ಲಿ ಭಾಗವಹಿಸ್ತಾರೆ. ಜೊತೆಯಲ್ಲಿ ಬಟ್ಟಲು ಕಾಣಿಕೆಯಲ್ಲಿ ಭಾಗವಹಿಸುವುದರೊಂದಿಗೆ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.